ಬೊಮ್ಮರಬೆಟ್ಟು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಅವರ ಸಹಚರರು ಭ್ರಷ್ಟಾಚಾರ ಹಾಗೂ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ಕಾಪು ಬ್ಲಾಕ್ ಕಾಂಗ್ರೆಸ್ ಸಮಿತಿ, ಬೊಮ್ಮರಬೆಟ್ಟು ಗ್ರಾಮೀಣ ಕಾಂಗ್ರೆಸ್ ಸಮಿತಿ, ಹಿರಿಯಡ್ಕ ಇದರ ವತಿಯಿಂದ ಹಿರಿಯಡ್ಕದ ಗ್ರಾಮ ಪಂಚಾಯತ್ ವಟಾರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಸಂತೋಷ್ ಬೈರಂಪಳ್ಳಿಯವರು, ಬೊಮ್ಮರಬೆಟ್ಟು ಗ್ರಾಮ ಪಂಚಾಯತ್ ಭ್ರಷ್ಟಾಚಾರ ಕೇಂದ್ರ ಬಿಂದುವಾಗಿದೆ. ಬಡ ಜನರು ತಮ್ಮ ಕೆಲಸ ಕಾರ್ಯಗಳಿಗೆ ಬರಬೇಕಾದರೆ ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ಲಂಚ ನೀಡುವ ಪರಿಸ್ಥಿತಿ ಬಂದೊದಗಿದೆ ಎಂದರು. ಅಷ್ಟೇ ಅಲ್ಲದೆ ಹಿರಿಯಡ್ಕ ವ್ಯಾಪ್ತಿಯಲ್ಲಿ ಮರದ ವ್ಯಾಪಾರಿಗಳ ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟ ವಿಡಿಯೋಗಳು ವೈರಲ್ ಆಗಿದೆ. ಜನಪ್ರತಿನಿಧಿಗಳಾದವರು ಈ ಮಟ್ಟಕ್ಕೆ ಭ್ರಷ್ಟಾಚಾರಕ್ಕಿಳಿಯಲು ಸ್ಥಳೀಯ ಶಾಸಕರು ಬೆನ್ನಿಗಿದ್ದಾರೆ ಎಂದು ಆರೋಪಿಸಿದರು. ಯಾರಾದ್ರೂ ಇನ್ನೊಬ್ಬರಾಗಿದ್ದಲ್ಲಿ 10 ಲಕ್ಷ ತಗೊಳ್ತಾರೆ, 15 ಲಕ್ಷ ತಗೊಳ್ತಾರೆ. ನಾವು 5 ರಿಂದ 10 ಲಕ್ಷ ನಡುವೆ ಮಾತ್ರ ತಗೊಳ್ತೇವೆ ಅಂತ ಯೋಚನೆ ಮಾಡಿ ಬಂಧುಗಳೇ. ಸಾಮಾನ್ಯ ವರ್ಗದ ವ್ಯಕ್ತಿ ಲೈಸೆನ್ಸ್ ಪಡೆಯದೆ ಕಡಿಯಬೇಕಾದಂತ ಮ್ಯಾನ್ಷನ್ ಕಟ್ಟಿಗೆಯನ್ನ ಕಡಿತಾನೆ. ಅದು ಹೋಗ್ತದೆ ಎಲ್ಲಿ ಗೊತ್ತುಂಟಾ? ನೀವು ಮನೆಯಲ್ಲಿ ಒಲೆ ಮಾಡುವ ಮ್ಯಾಚಿಸಿಗೂ ಅಥವಾ ಪೇಪರಿಗೂ ಹೋಗುವಂತದ್ದೊಂದು ವಿಷಯ, ಹೌದು ತಾನೆ? ಅದನ್ನ ಕಡಿದು ಮಾರುವಂತ ವ್ಯಕ್ತಿಗೆ ಇವರು ಧಮಕಿಯನ್ನ ಹಾಕ್ತಾರೆ. ರಾತ್ರೋರಾತ್ರಿ ಅವರ ಮನೆಗೆ ಹೋಗ್ತಾರೆ. ನೀನು ಕೊಡದೇ ಇದ್ದಲ್ಲಿ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ, ನಾನು ಕೊಲ್ಲಲು ರೆಡಿಯಾಗಿದ್ದೇನೆ, ನಾನು ನಿನ್ನನ್ನು ಕೊಲೆ ಮಾಡ್ತೇನೆ, ನಿನ್ನ ಮನೆಯವರು ಅವ್ಯಾಚ ಅದು ಉಲ್ಲೇಖ ಮಾಡ್ಲಿಕ್ಕೂ ನನಗೆ ಆಗುದಿಲ್ಲ. ನಾನು ಹರಿಶಣ್ಣ ಮತ್ತೆ ನೀವೆಲ್ಲರೂ ಒಂದು ಒಳ್ಳೆಯ ಕುಟುಂಬದಿಂದ ಬಂದವರು, ನಮಗೆ ಆ ಶಬ್ದಗಳನ್ನು ಉಲ್ಲೇಖ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೊಲೆಗೆ ಪ್ರಯತ್ನ ಪಟ್ಟಿದ್ದಾರೆ, ಅವರು ಹಲ್ಲೆಯನ್ನ ಮಾಡಿದ್ದಾನೆ, ಅವರು ಇನ್ನೊಬ್ಬರಿಗೆ ಆಮಿಷವನ್ನು ಕೊಟ್ಟು ಅವರ ಸ್ವಾತಂತ್ರ್ಯವನ್ನು ಕಸಿಯುವ ಪ್ರಯತ್ನ ಮಾಡಿದ್ದೇನೆ ಅಂತ ನಾನು ಹೇಳುವುದಲ್ಲ ಸ್ವಾಮಿ. 20/8/2025 ಹಿರಿಯಡ್ಕ ಪೊಲೀಸ್ ಠಾಣೆಯಲ್ಲಿ ಸಂಜೆ 6 ಗಂಟೆಗೆ ಇದೇ ಮನೋಜ್ ಕುಮಾರ್ ಎಂಬ ವ್ಯಕ್ತಿ ಹೋಗಿ ದೂರನ್ನ ಸಲ್ಲಿಸಿದ ಬಾಬ್ತು ಅಧಿಕಾರಿಯಾದಂತಹ ಠಾಣಾಧಿಕಾರಿಯವರಿಗೆ ದಾಖಲೆಗಳನ್ನ ಕೊಟ್ಟ ನಂತರದಲ್ಲಿ ಅಲ್ಲಿ ಆದ FIR ಹೇಳ್ತಾ ಉಂಟು. ಯಾಕಂದ್ರೆ ಸುರೇಶ್ ಅಣ್ಣ ಯಾವತ್ತು ಪ್ರೂಫ್ ಕೇಳುದು ಜಾಸ್ತಿ, ನಾನು ಅದಕ್ಕೆ FIR ಕಾಪಿ ತಗೊಂಡೇ ಬಂದಿದ್ದೇನೆ, ಬೇಕಾದವರು ಜನ ಬಂದು ನಾನು ತೋರಿಸಬಹುದಲ್ಲ ಅಂತ. FIR ಉಲ್ಲೇಖ ಏನ್ ಮಾಡ್ತದೆ ಅಂತ ಹೇಳಿದ್ರೆ IPC ಸೆಕ್ಷನ್ 308. ಕೆಪಿಸಿಸಿ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷ ಹರೀಶ್ ಶಿಕ್ಕಿಣೆ ಅಲೆಪೂರು, NSUI ಜಿಲ್ಲಾಧ್ಯಕ್ಷ ಸೌರಭ ಭಲ್ಲಾಳ್, ಕಾಪು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಚರಣ್ ವಿಠಲ, ಬೊಮ್ಮರಬೆಟ್ಟು ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ರವೀಂದ್ರ ಪೂಜಾರಿ, ಮುಖಂಡರಾದ ಪುಷ್ಪಾಂಚನ್, ಸಹನಾ ಕಾಮತ್, ಲಕ್ಷ್ಮೀನಾರಾಯಣ್ ಪ್ರಭು ಉಪಸ್ಥಿತರಿದ್ದರು. ಶ್ರೀಜಿತ್, V4 ನ್ಯೂಸ್, ಉಡುಪಿ.